ಕರಾವಳಿಯಲ್ಲಿ ಇಂದು ರಂಜಾನ್ ಹಬ್ಬದ ಸಂಭ್ರಮ. ಇಂದು ಮುಂಜಾನೆಯಿಂದಲೇ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಮುಸ್ಲಿಂ ಬಾಂಧವರ ಪವಿತ್ರ ರಂಜಾನ್ ಹಬ್ಬ ಸಂಭ್ರಮದಿಂದ ಆಚರಿಸಿದ್ರು. ಇಂದು ಮುಂಜಾನೆ ಮಂಗಳೂರಿನ ವಿವಿಧ ದರ್ಗಾಗಳಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ ಮುಸ್ಲಿಂ ಬಾಂಧವರು ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡರು. ಇಂದು ಬೆಳ್ಳಂಬೆಳಗ್ಗೆ ನಗರದ ಬಾವುಟಾ ಗುಡ್ಡದಲ್ಲಿರುವ ಈದ್ಗಾ ಮೈದಾನದಲ್ಲಿ ಸಾವಿರಾರು ಮುಸ್ಲಿಂ ಬಾಂಧವರು ರಂಜಾನ್ ವಿಶೇಷ ಈದ್ ಪ್ರಾರ್ಥನೆ ಸಲ್ಲಿಸಿದ್ರು. ಸಾಮೂಹಿಕ ಪ್ರಾರ್ಥನೆಯ ಬಳಿಕ ಶುಭಾಶಯ ವಿನಿಮಯ ಮಾಡಿಕೊಂಡ್ರು. ಒಂದು ತಿಂಗಳಿಂದ ಕಠಿಣ ವ್ರತ ಆಚರಿಸಿದ ಬಳಿಕ ಉಪವಾಸ ಅಂತ್ಯಗೊಂಡಿದ್ದು ರಂಜಾನ್ ಸಂಭ್ರಮ ಎಲ್ಲೆಡೆ ಮನೆ ಮಾಡಿದೆ. ಮಂಗಳೂರಿನಲ್ಲಿ ವಿಶೇಷ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಸಾವಿರಾರು ಮುಸ್ಲಿಂ ಬಾಂಧವರೊಂದಿಗೆ ಸಚಿವ ಯುಟಿ ಖಾದರ್, ಜೆಡಿಎಸ್ ಮುಖಂಡ ಅಶ್ರಫ್ ಮಸೂದ್ ಸೇರಿದಂತೆ ಇನ್ನಿತರ ಮುಸ್ಲಿಂ ಮುಖಂಡರು ಪಾಲ್ಗೊಂಡಿದ್ರು. ತಿಂಗಳ ಪವಿತ್ರವಾದ ರಂಜಾನ್ ತಿಂಗಳಿನಲ್ಲಿ ಶ್ರದ್ಧಾಪೂರ್ವಕವಾದ ಉಪವಾಸ ವ್ರತವನ್ನು ಆಚರಿಸಿಕೊಂಡು ಇವತ್ತು ನಾವೆಲ್ಲರೂ ಕೂಡ ಈದ್ ಹಬ್ಬವನ್ನು ಆಚರಿಸಿದ್ದೇವೆ. ಕಳೆದ ಒಂದು ತಿಂಗಳಿನಲ್ಲಿ ತ್ಯಾಗ, ತಾಳ್ಮೆ, ಸಹನೆ, ಪ್ರೀತಿ, ವಿಶ್ವಾಸ ಅವನ್ನು ನಾವು ಮೈಗೂಡಿಸಿಕೊಂಡು ಒಬ್ಬರೊಬ್ಬರು ಅರ್ಥ ಮಾಡಿಕೊಳ್ಳೋ ಸಂಸ್ಕೃತಿಯನ್ನು ರೂಪಿಸಿಕೊಂಡು ಮುಂದಿನ ಒಂದು ವರ್ಷ ಕೂಡ ಇದೇ ರೀತಿಯ ನಮ್ಮ ಜೀವನ ಸಾಗಿಸುವಂಥ ಒಂದು ತೀರ್ಮಾನ ಇವತ್ತು ಸರ್ವರು ಕೂಡ ಇವತ್ತು ಮಾಡಿದ್ದಾರೆ. ಪ್ರತಿಯೊಂದು ಹಬ್ಬದ ಸಂದೇಶವೂ ಕೂಡ ಪ್ರೀತಿ, ವಿಶ್ವಾಸ, ಸೋದರತೆ ಇವತ್ತು ಸಂದೇಶ ಆಗಿದೆ. ಈದ್ ಹಬ್ಬವು ಕೂಡ ಇವತ್ತು ನಾವು ಅತ್ಯಂತ ಪ್ರೀತಿ, ವಿಶ್ವಾಸದಿಂದ, ಸೋದರತೆಯಿಂದ ಎಲ್ಲ ಜಾತಿ, ಎಲ್ಲ ಮತ್ತು ಎಲ್ಲ ವರ್ಗದವರು ಪರಸ್ಪರ ಒಟ್ಟಾಗಿದ್ದುಕೊಂಡು ಈದನ್ನು ಆಚರಿಸುವ ಮೂಲಕ ನಮ್ಮ ಸಂಸ್ಕೃತಿಯನ್ನು ಅವರ ಬೇರೆ ಅರ್ಥ ಮಾಡಿಕೊಳ್ಬೇಕು, ಅವರ ಸಂಸ್ಕೃತಿಯನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅದರ ಮುಖಾಂತರ ವಿಶ್ವಾಸಭರಿತವಾದ ಸಮಾಜ ಅಭಿವೃದ್ಧಿಯ ಕರ್ನಾಟಕ ಬಲಿಷ್ಠವಾದ ಭಾರತ ನಿರ್ಮಾಣ ಮಾಡುವ ಕನಸೆ ನಮ್ಮೆಲ್ಲರ ಇವತ್ತು ಕನಸಾಗಿದೆ. ಇದಕ್ಕೆ ನಾವೆಲ್ಲರೂ ಕೂಡ ಪ್ರೀತಿ ಪೂರ್ವಕವಾಗಿ ಸಹಕರಿಸುವ ಅವಕಾಶ. ಸುರತ್ಕಲ್ ಪರಿಸರದಲ್ಲಿ ಈದ್ ಉಲ್ ಫಿತ್ರ್ ಹಬ್ಬವನ್ನ ಆಚರಿಸಲಾಯಿತು. ಮುಸ್ಲಿಂ ಬಾಂಧವರು ಮಸೀದಿಗೆ ತೆರಳಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡ್ರು. ಇದೇ ವೇಳೆ ಮಾಜಿ ಶಾಸಕ ಮೊಯ್ತೀನ್ ಬಾವಾ ಅವರು ಜನತೆಗೆ ರಂಜಾನ್ ಹಬ್ಬದ ಶುಭಾಶಯ ಕೋರಿದ್ರು. ಈದ್ ಉಲ್ ಫಿತ್ರ್ ಹಬ್ಬದ ಶುಭಾಶಯವನ್ನು ಸಲ್ಲಿಸಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. 30 ದಿವಸಗಳ ಕಠಿಣವಾದ ಉಪವಾಸ ವ್ರತವನ್ನು ಆಚರಿಸಿ ಇವತ್ತು ಎಲ್ಲರೂ ಹಬ್ಬದ ಒಂದು ಆಚರಣೆಯ ಸಂದರ್ಭದಲ್ಲಿರುವಂತಹ ಸಂದರ್ಭದಲ್ಲಿ ಭಗವಂತನಲ್ಲಿ ಒಂದೇ ಪ್ರಾರ್ಥನೆ, ಈ ನಾಡು ಸುಖ, ಶಾಂತಿ, ಸಮೃದ್ಧಿಯ ಬೀಡಾಗಲಿ, ಮನುಷ್ಯರನ್ನು ಜನರು ಪ್ರೀತಿಸುವಂತಹ ಆ ಹಿಂದಿನ ಗುಣ ಮನುಷ್ಯರಿಗೆ ಭಗವಂತ ಇನ್ನಷ್ಟು ಕರುಣಿಸಲಿ. ನಾನು ಪ್ರತಿಯೊಬ್ಬ ನಾಗರಿಕರಿಗೂ ಇವತ್ತು ಈದ್ ಉಲ್ ಫಿತ್ರ್ ಹಬ್ಬದ ಈ ಶುಭಾಶಯವನ್ನು ಸಲ್ಲಿಸಲಿಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೀನಿ. ಉಡುಪಿಯ ನೂರಾನಿ ಮಸೀದಿಯಲ್ಲೂ ಮುಸ್ಲಿಂ ಬಾಂಧವರು ಅಲ್ಲಾಹುಗೆ ಪ್ರಾರ್ಥನೆ ಸಲ್ಲಿಸಿದ್ರು. ಉಡುಪಿಯ ಎಲ್ಲಾ ಮಸೀದಿಗಳಲ್ಲಿ ಮುಸ್ಲಿಂ ಬಾಂಧವರು ಪರಸ್ಪರ ಆಲಿಂಗಿಸಿಕೊಂಡು ಹಬ್ಬದ ಶುಭಾಶಯ ಕೋರಿದ್ರು. ಸಮಸ್ತ ಮುಸ್ಲಿಂ, ಹಿಂದೂ और ಕ್ರಿಶ್ಚಿಯನ್ ಬಂಧು ಬಾಂಧವರಿಗೆ, ಮಿತ್ರರಿಗೆ ನೂರಾನಿ ಮಸ್ಜಿದ್ ಇಂದ್ರಾಲಿ ಜಮಾತ್ ಕಡೆಯಿಂದ ರಂಜಾನ್ ಹಬ್ಬದ ಶುಭಾಶಯಗಳು. ಮಾಶಾಲ್ಲ, ನಾವು 29 ಉಪವಾಸಗಳನ್ನು ನಿನ್ನೆಯ ದಿವಸಕ್ಕೆ ಮುಗಿಸಿ ಚಂದ್ರ ದರ್ಶನದ ಮೇಲೆ ಇವತ್ತು ಹಬ್ಬವನ್ನು ಆಚರಿಸಿದ್ದೇವೆ. ಬೆಳಿಗ್ಗೆ 8 ಗಂಟೆಗೆ ನಮ್ಮ ಮಸೀದಿಯಲ್ಲಿ 7:45 ನಮಾಜ್ ಆಚರಿಸಿ ಈಗ ತಾನೇ ನಾವು ಹಬ್ಬದ ಇದನ್ನು ಮುಗಿಸಿ ಹೊರಗೆ ಬಂದಿದ್ದೇವೆ. ಕರಾವಳಿಯಲ್ಲಿ ಕೇರಳದಲ್ಲಿ ಚಂದ್ರ ದರ್ಶನವಾದ ಮೇಲೆಗೆ ಎಲ್ಲ ಮಂಗಳೂರಿನ ಹಿಡಿದು ಕರಾವಳಿ ಜಿಲ್ಲೆಯಲ್ಲಿ ಎಲ್ಲರೂ ಇವತ್ತು ಹಬ್ಬವನ್ನು ಆಚರಿಸಿದ್ದೇವೆ. ಬ್ಯಾಂಗ್ಳೂರಲ್ಲಿ ಎಲ್ಲ ನಾಳೆ ಚಂದ್ರ ದರ್ಶನ ಆಗಲಿಲ್ಲ, ಅವರು ಒಂದು ದಿನ ಲೇಟ್ ಸ್ಟಾರ್ಟ್ ಮಾಡಿದ್ದಾರೆ, ಅದು ನಾಳೆ. ರಾತ್ರಿ ಚಂದ್ರ ದರ್ಶನದ ನಂತರ 30 ದಿನ ಉಪವಾಸ ತೊರೆದ ಮುಸ್ಲಿಮರು ರಂಜಾನ್ ಹಬ್ಬವನ್ನ ಸಂಭ್ರಮದಿಂದ ಆಚರಿಸುತ್ತಾರೆ. ಉಡುಪಿಯಲ್ಲಿ ಹಸಿರು ಕೂಟ ಹೆಸರಿನಲ್ಲಿ ಕಾರ್ಯಕ್ರಮದಲ್ಲಿ ಮುಸ್ಲಿಂ ಬಾಂಧವರಿಗೆ ಹಣ್ಣಿನ ಹಾಗೂ ಔಷಧಿಯುಕ್ತ ಗಿಡಗಳನ್ನು ವಿತರಿಸಲಾಯಿತು. ಈ ಮೂಲಕ ಹಸಿರು ಅಭಿಯಾನವನ್ನು ಸಾಮಾಜಿಕ ಕಾರ್ಯಕರ್ತರ ನೆರವಿನಿಂದ ನಡೆಸಲಾಯಿತು. ಇಫ್ತಾರ್ ಕೂಟದ ಬದಲಾಗಿ ಹಸಿರು ಕೂಟ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಸುಮಾರು 300ಕ್ಕೂ ಅಧಿಕ ಗಿಡಗಳ ವಿತರಣೆ ನಡೆಯಿತು.
ಕಾರ್ಕಳದ ಜಾಮಿಯಾ ಮಸೀದಿಯ ಧರ್ಮಗುರುಗಳಾದ ಹಾಜಿ ಜಹೀರ್ ಮೌಲಾನಾ ಅವರು ಪ್ರವಚನವನ್ನ ನೀಡಿ ಈದ್ ಉಲ್ ಫಿತ್ರ್ ನಮಾಜ್ ನೆರವೇರಿಸಿದ್ರು. ಈ ಸಂದರ್ಭದಲ್ಲಿ ಸಾವಿರಾರು ಭಕ್ತಾದಿಗಳು ಪ್ರಾರ್ಥನೆಗಾಗಿ ಮಸೀದಿಯಲ್ಲಿ ಪಾಲ್ಗೊಂಡಿದ್ರು. ಮುಸ್ಲಿಂ ಜಮಾತಿನ ಅಧ್ಯಕ್ಷರಾದ ಅಶ್ಫಾಕ್ ಅಹಮದ್ ರವರು ಹಬ್ಬದ ಶುಭ ಸಂದೇಶವನ್ನ ನೀಡಿದ್ರು. ನಂತರ ಮುಸ್ಲಿಂ ಸಹೋದರರು ಈದ್ ಶುಭಾಶಯವನ್ನ ವಿನಿಮಯ ಮಾಡಿಕೊಂಡ್ರು. ಇದೇ ವೇಳೆ ದಫನ ಭೂಮಿಗೆ ಹೋಗಿ ತಮ್ಮ ಪೂರ್ವಜರಿಗೆ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು. ನ್ಯೂಸ್ ಬ್ಯೂರೋ ವಿ4 ನ್ಯೂಸ್ ಮಂಗಳೂರು.